ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಕಟ್ಟಡ ಕಾರ್ಮಿಕರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮಂಗಳೂರಿನ ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ಟವರ್ವರೆಗೆ ಕಾರ್ಮಿಕರು ಪಾದಯಾತ್ರೆಯನ್ನ ನಡೆಸಿ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಟ್ಟಡ ನಿರ್ಮಾಣ ಕಾರ್ಮಿಕ ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ ಯೋಗೇಶ್ ಜಪ್ಪಿನಮಕರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಅಕ್ರಮ ತಡೆಯಲು ಹೋಗಿ ಯಾವುದೇ ರೀತಿಯ ಸಕ್ರಮ ಕಾರ್ಯಗಳು ನಡೆಯದಂತೆ ತಡೆ ಹಿಡಿಯಲಾಗಿದೆ. ಇದರಿಂದ ಮರಳು, ಕೆಂಪು ಕಲ್ಲುಗಳ ಅಭಾವ ಸೃಷ್ಟಿಯಾಗಿದೆ ಎಂದು ಹೇಳಿದರು. ಇಲ್ಲಿ ಏನಾಗಿದೆ, ಕಳೆದ 4 ತಿಂಗಳ ಹಿಂದೆ ಇಲ್ಲಿ ಕೋಮು ಗಲಭೆಗಳು ಮತ್ತು ಅಕ್ರಮ ಚಟುವಟಿಕೆಗಳು ದೊಡ್ಡ ರೀತಿಯಲ್ಲಿ ಆದಂತಹ ಸಂದರ್ಭದಲ್ಲಿ ಇಲ್ಲಿನ ಕಮಿಷನರ್, ಇಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಇಲ್ಲಿನ ಒಟ್ಟು ಅಕ್ರಮವನ್ನ ಅಥವಾ ಕೋಮು ಹಿಂಸಾಚಾರವನ್ನ, ಮತೀಯ ಹಿಂಸಾಚಾರವನ್ನ ಹತ್ತಿಬೇಕನ್ನುವ ನಿಟ್ಟಿನಲ್ಲಿ ಏಕಾಏಕಿಯಾಗಿ ಮರಳು ಮತ್ತು ಕೆಂಪು ಕಲ್ಲಿನ ಅಭಾವವನ್ನು ಸೃಷ್ಟಿ ಮಾಡಿದ್ರು. ಅಕ್ರಮವನ್ನು ತಡೆ ಹಿಡಿಯುವ ನೆಪದಲ್ಲಿ ಇವತ್ತು ಯಾವ ರೀತಿಯ ಸಕ್ರಮಗಳು ಕೂಡ ನಡೆಯದಂತೆ ಇಲ್ಲಿ ಕೆಂಪು ಕಲ್ಲು ಮತ್ತು ಮರಳನ್ನ ಇಲ್ಲಿ ಸ್ಥಗಿತಗೊಳಿಸಿದ್ದನ್ನು ನಾವು ನೋಡಿದ್ದೇವೆ. ಇದರಿಂದ ಏನಾಯಿತು, ನಿರ್ಮಾಣ ಕ್ಷೇತ್ರಕ್ಕೆ ಬೇಕಾದಂತ ಈ ಕಚ್ಚಾ ವಸ್ತು ಸಿಗದೇ ಇದ್ದಾಗ ಮನೆಗಳನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ನಿರ್ಮಾಣ ಆಗಿಲ್ಲ. ಈ ರೀತಿಯ ಕೆಲಸ ಇಲ್ಲದೆ ಇದ್ದಾಗ ಕಾರ್ಮಿಕರು ಎಲ್ಲಿ ಹೋಗ್ಬೇಕು ಅನ್ನೋಂಥ ಪ್ರಶ್ನೆ ಇದೆ. ಮನೆಗಳನ್ನ ಇಲ್ಲಿಯ ಜಿಲ್ಲೆಯ ಸ್ಥಳೀಯರೇ ಮನೆ ನಿರ್ಮಾಣವನ್ನ ಮಾಡಿದ್ರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ, ಸೇತುವೆಗಳನ್ನ, ರಸ್ತೆ ನಿರ್ಮಾಣಗಳನ್ನ ವಲಸೆ ಕಾರ್ಮಿಕರೇ ಮಾಡ್ತಾ ಇದ್ರು. ಇವರೆಲ್ಲರಿಗೂ ಕೂಡ ಒಂದೇ ಈ 4 ತಿಂಗಳ ಅವಧಿಯಲ್ಲಿ ಕೆಲಸ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಇವರಿಗೆ ಪರಿಹಾರವನ್ನ ಕೊಡಬೇಕಾದವರು ಯಾರು? ಇವರಿಗೆ ಕೆಲಸ ಕೊಡಬೇಕಾದವರು ಯಾರು? ಸಿಐಟಿಯು ಮುಖಂಡ ವಸಂತ್ ಆಚಾರ್ ಅವರು ಮಾತನಾಡಿ, ತಕ್ಷಣ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕಲ್ಲು, ಮರಳುಗಳ ದರ ಏರಿಕೆ ಇಳಿಸಬೇಕು. ಮರಳು, ಕೆಂಪು ಕಲ್ಲು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಈ ಪುಗಾರ್ತೆ ದಾಯಿ ಪಂಪನಗ ಸರಿನ ವಾರೋಡು ದುಂಬು ಮೂಲೆ ಇಂಡಿಯಾ ಪ್ರದೇಶಡು ನಮ್ಮ ರಾಜ್ಯನು ಆಳ್ಳೆಂದಿನ ಭಾರತೀಯ ಜನತಾ ಪಾರ್ಟಿದ ಶಾಸಕರ ನೇತೃತ್ವದ ಮೂಲ ಧರಣಿ ಬಂದಿರಿ. 5 ಜನ ಪೇಪರ್ದಾಗ ಉಳ್ಳೇರಿ, ಒಂದು 5 ಜನ ಇಕ್ಕೇರಿ. ಅವು ಮಲ್ಲ ವಿಷಯಗೆ ಓಡೆ ಮುಟ್ಟ ವಿಷಯ ಅನ್ನೋದನಗ ರಾಜ್ಯ ಸರ್ಕಾರ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ ತೀರ್ಮಾನ ಮಂತ್ರಿಗೆ ಇನಿ ಮುಟ್ಟ ಇತ್ಯರ್ಥ ಆದಿ ಅಂಚಿನ ನಾಲಾಯಕ್ಕೆ ಶಾಸಕರ ಮೂಲ್ಯ ನನ್ನ ಮನದಾನಿ ಪೇಪರ್ ಓದ್ತೀನಿ. ದಾದಾ ಕಾಂಗ್ರೆಸ್ ಶಾಸಕರು ಹರೀಶ್ ಕುಮಾರ್ ಪಂಡರಿಗೆ ಹಿಂದೂ ನಕಲು ಭಜನೆ ಮಲ್ಪುಳೇನಿ ಮಕ್ಕರ್ ಮಲ್ತೇರಿ ಬಿಜೆಪಿದ ಶಾಸಕರು ಅಂದಲ ಮಕ್ಕರ್ ಮಲ್ತೇರ್ಲ ಅಂಡ ನಿಖಿಲ ಪಾರ್ಟಿದ ಸರ್ಕಾರ ಈತ ಮಲ್ಲ ವಿಷಯದಲ್ಲಿ ಜ್ವಲಂತ ದೀತನತ್ತ ಐತ ಬಗ್ಗೆ ಈರ್ದಾದ ಮಲ್ತಾರೆ ಪಂದ್ರೆ ಕಾಂಗ್ರೆಸ್ ಶಾಸಕರು ಹರೀಶ್ ಕುಮಾರ್ ಡ್ಯಾನ್ಕೇನ್ವೇನ್. ಪ್ರತಿಭಟನೆಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆಯ ವಿವಿಧ ಮುಖಂಡರು ಪಾಲ್ಗೊಂಡಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು. Friends Winner and Ply, Industrial Area, Baikampadi, Mangaluru.